ಪ್ರಿಯ ವೀಕ್ಷಕರೇ, ಕನ್ನಡ ಕಥೆಗಳು ವಿತ್ ರಮ್ಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತಗಳು. ನೀವಿನ್ನು ಇದೇ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತು ನಾನು ಹೇಳಕೊರಟಿರೋ ಕತೆ ಕಳ್ಳತನವನ್ನು ಪತ್ತೆ ಮಾಡಿದ ಬೀರ್ಬಲ್. ಕತೆ ತುಂಬ ಚೆನ್ನಾಗಿದೆ. ಅಕ್ಬರ್ ಮತ್ತೆ ಬೀರ್ಬಲ್ ಕತೆಗಳನ್ನ ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅಂತ ಅನ್ಸುತ್ತೆ. ಇವತ್ತಿನ ಕತೆ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ, ಕೇಳಿ. ಒಂದು ದಿನ ಅಕ್ಬರ್ ಆಸ್ಥಾನಕ್ಕೆ ಒಂದು ಕಳ್ಳತನದ ಕೇಸ್ ಬರುತ್ತದೆ. ಆ ಕೇಸ್ ಹೇಗಿತ್ತಪ್ಪ ಅಂದರೆ ಕೇಳುವುದಕ್ಕೆ ತುಂಬ ವಿಚಿತ್ರವಾಗಿತ್ತು. ಯಾಕೆ ಅಂದರೆ ಆ ರಾಜ್ಯದ ಒಬ್ಬ ಶ್ರೀಮಂತನ ಮನೆಯಲ್ಲಿ ತುಂಬ ದೊಡ್ಡ ಕಳ್ಳತನವಾಗಿತ್ತು. ಕಳ್ಳತನ ಹೇಗೆ ಆಯ್ತಪ್ಪ ಅಂದರೆ ಮನೆಯ ಬೀಗ ಮುರಿಯದೆ ಆ ಮನೆಯಲ್ಲಿದ್ದ ತುಂಬ ಬೆಲೆ ಬಾಳುವ ವಸ್ತುಗಳನ್ನು ಮತ್ತು ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದರು. ಆ ಶ್ರೀಮಂತನು ರಾಜರ ಬಳಿ ಬಂದು ತನ್ನ ಮನೆಯಲ್ಲಿ ನಡೆದಂತಹ ಎಲ್ಲ ವಿಷಯಗಳನ್ನು, ಅಂದರೆ ಕಳ್ಳತನದ ವಿಷಯಗಳನ್ನು ತಿಳಿಸಿ ನನಗೆ ನನ್ನ ಚಿನ್ನಾಭರಣಗಳನ್ನು ಪತ್ತೆ ಮಾಡಿ ಅಮೂಲ್ಯವಾದ ವಸ್ತುಗಳನ್ನು ಮರಳಿಸಿಕೊಡಿ ಎಂದು ಕೇಳಿಕೊಂಡನು. ಆ ವಿಷಯಗಳನ್ನು ಕೇಳಿದಂತಹ ಅಕ್ಬರ್ ಮಹಾರಾಜ ಗೂಢಚಾರಿಗಳನ್ನು ಕರೆಯಿಸಿ ಆದಷ್ಟು ಬೇಗ ಕಳ್ಳರು ಯಾರೆಂದು ಪತ್ತೆ ಹಚ್ಚಿ ಕಳ್ಳರನ್ನು ಹಿಡಿದುಕೊಡಲು ಹೇಳುತ್ತಾರೆ. ಆ ಶ್ರೀಮಂತನನ್ನು ಸಮಾಧಾನ ಮಾಡಿ ಮನೆಗೆ ಕಳುಹಿಸುತ್ತಾರೆ. ಅಕ್ಬರ್ ಮಹಾರಾಜರು ಕಳ್ಳರನ್ನು ಪತ್ತೆ ಹಚ್ಚಲು ಹೇಳಿ 2-3 ವಾರಗಳು ಕಳೆದು ಹೋಯಿತು. ಆದರೂ ಕಳ್ಳರು ಯಾರೆಂದು ಪತ್ತೆ ಹಚ್ಚಲು ಗೂಢಚಾರಿಗಳಿಂದ ಸಾಧ್ಯವಾಗಲಿಲ್ಲ. ಆ ಶ್ರೀಮಂತ ಮತ್ತೆ ಅರಮನೆಗೆ ಬಂದನು. ಆ ಶ್ರೀಮಂತನು ಅರಮನೆಗೆ ಬಂದು ಮತ್ತೆ ಕಳ್ಳರನ್ನು ಕೊಡುವಂತೆ ಅಕ್ಬರ್ ಮಹಾರಾಜರ ಮುಂದೆ ಕೇಳಿದಾಗ ಅಕ್ಬರ್ ಮಹಾರಾಜರಿಗೆ ಏನು ಮಾಡುವುದು ಎಂದು ಯೋಚಿಸಿ ತುಂಬಾನೇ ಚಿಂತೆಗೆ ಒಳಗಾದರು. ಕೊನೆಗೆ ರಾಜನು ಏನು ಮಾಡಬೇಕೆಂದು ತಿಳಿಯದೆ ಆಸ್ಥಾನಕ್ಕೆ ಬೀರ್ಬಲನ್ನು ಕರೆತರಲು ಸೇವಕರಿಗೆ ಹೇಳಿದನು. ಸೇವಕರು ರಾಜನು ಹೇಳಿದಂತೆ ಬೀರ್ಬಲನ್ನು ಕರೆದುಕೊಂಡು ಬಂದರು. ಆಗ ಅಕ್ಬರ್ ಮಹಾರಾಜರು, ಬೀರ್ಬಲ್, ಈ ಸಮಸ್ಯೆಗೆ ಪರಿಹಾರ ಕೊಡಲು ನಿನಗೆ ಮಾತ್ರ ಸಾಧ್ಯ. ನೀನೇ ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು ಎಂದು ಕೇಳಿದರು. ಅದನ್ನು ಕೇಳಿದಂತಹ ಬೀರ್ಬಲ್ಗೆ ತುಂಬಾನೇ ಖುಷಿಯಾಯಿತು. ಆಗ ಬೀರ್ಬಲ್ ಆ ಶ್ರೀಮಂತನ ಬಳಿ ಹೋಗಿ ಕಳ್ಳತನ ಹೇಗೆ ಆಯಿತು, ಯಾವ ಯಾವ ವಸ್ತುಗಳು ಕಳ್ಳತನವಾಗಿವೆ ಎಂದು ಎಲ್ಲ ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳುತ್ತಾನೆ. ಆ ಶ್ರೀಮಂತನು ಹೇಳಿದ ಕಳ್ಳತನದ ಎಲ್ಲ ವಿಷಯಗಳನ್ನು ಕೇಳಿದಂತಹ ಬೀರ್ಬಲ್ ಮನಸ್ಸಲ್ಲಿ ಅಂದುಕೊಳ್ಳುತ್ತಾನೆ, ಈ ಕಳ್ಳತನವನ್ನು ಅವರ ಮನೆ ಕೆಲಸದವರು ಬಿಟ್ಟರೆ ಬೇರೆ ಯಾರೂ ಮಾಡಿಲ್ಲ ಅಂದುಕೊಂಡು ಸೇವಕರನ್ನು ಕಳುಹಿಸಿ ಆ ಶ್ರೀಮಂತನ ಮನೆ ಕೆಲಸದವರನ್ನೆಲ್ಲ ಕರೆಯಿಸಿಕೊಳ್ಳುತ್ತಾನೆ. ಆ ಮನೆ ಕೆಲಸದವರೆಲ್ಲ ಬರುವ ಮುಂಚೆಯೇ ಬೀರ್ಬಲ್ ಅಡುಗೆ ಕೋಣೆಯಿಂದ ಸುಮಾರು ಒಂದೇ ಸಮ ಇರುವಂತಹ ಕಟ್ಟಿಗೆಗಳನ್ನು ಒಂದು ಕಡೆ ತಂದು ಇಟ್ಟಿರುತ್ತಾನೆ. ಅಷ್ಟರಲ್ಲಿ ಸೇವಕರು ಆ ಮನೆ ಕೆಲಸದವರನ್ನೆಲ್ಲ ಅಲ್ಲಿಗೆ ಕರೆದುಕೊಂಡು ಬರುತ್ತಾರೆ. ಆಗ ಬೀರ್ಬಲ್ ಅವರನ್ನೆಲ್ಲ ತುಂಬ ಸಮಾಧಾನವಾಗಿ ಮಾತನಾಡಿಸುತ್ತಾನೆ. ಬೀರ್ಬಲ್ ಹೇಳುತ್ತಾನೆ, ಈ ನಿಮ್ಮ ಯಜಮಾನರ ಮನೆಯಲ್ಲಿ ಕಳ್ಳತನ ಮಾಡಿರೋದು ನಿಮ್ಮಲ್ಲಿ ಯಾರೋ ಒಬ್ಬರು ಎಂದು ನನಗೆ ಗೊತ್ತಿದೆ. ಅದು ಯಾರೆಂದು ನೀವೇ ಮೊದಲು ಹೇಳಿ ಎಂದು ಕೇಳುತ್ತಾನೆ. ಆದರೆ ಯಾರೂ ಕೂಡ ಏನು ಮಾತನಾಡದೆ ಸುಮ್ಮನೆ ನಿಂತು ಬಿಡುತ್ತಾರೆ. ಆಗ ಬೀರ್ಬಲ್, ಸರಿ, ನೀವು ಯಾರು ಹೇಳುವಂತೆ ಕಾಣುವುದಿಲ್ಲ. ಈ ಕೋಲುಗಳನ್ನು ತೆಗೆದುಕೊಳ್ಳಿ. ಇದು ತುಂಬಾ ಮಾಯಾವಿ ಕೋಲುಗಳು. ಇವು ಇಲ್ಲಿನ ಕೋಲುಗಳಲ್ಲ, ಕೇರಳದಿಂದ ತೆಗೆದುಕೊಂಡು ಬಂದ ಮಂತ್ರದ ಕೋಲುಗಳು. ನಿಜವಾದ ಕಳ್ಳನ ಬಳಿ ಇದ್ದಂತಹ ಕೋಲು 2 ಅಂಗುಲ ದೊಡ್ಡದಾಗಿ ಬೆಳೆಯುತ್ತದೆ ಎಂದು ಹೇಳಿ ಆ ಕೋಲುಗಳನ್ನು ಅವರ ಕೈಗೆ ಕೊಡುತ್ತಾನೆ. ಆ ಕೋಲುಗಳನ್ನು ಈಗ ತೆಗೆದುಕೊಂಡು ಹೋಗಿ. ನಾಳೆ ಬೆಳಗ್ಗೆ ಮತ್ತೆ ಈ ಕೋಲಿನೊಂದಿಗೆ ನೀವು ತಪ್ಪದೆ ಅರಮನೆಗೆ ಬರಬೇಕು. ಆಗ ನಿಜವಾದ ಕಳ್ಳನ ಕೈಲಿ ಇದ್ದಂತಹ ಕೋಲು 2 ಅಂಗುಲ ಜಾಸ್ತಿ ಬೆಳೆದಿರುತ್ತದೆ ಎಂದು ಹೇಳುತ್ತಾನೆ. ಆ ಕೋಲುಗಳನ್ನು ತೆಗೆದುಕೊಂಡಂತಹ ಮನೆ ಕೆಲಸದವರೆಲ್ಲ, ನಾವು ಕಳ್ಳತನ ಮಾಡಿಲ್ಲ ಎಂದರೆ ನಮಗೆ ಯಾಕೆ ಭಯ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ಕಳ್ಳತನ ಮಾಡಿದ್ದಂತಹ ಕಳ್ಳನಿಗೆ ಮಾತ್ರ ತುಂಬಾನೇ ಭಯ ಆಗ್ತಾ ಇರುತ್ತೆ. ಕಳ್ಳತನ ಮಾಡಿಲ್ಲದಂತಹ ಮನೆ ಕೆಲಸದವರೆಲ್ಲ ನೆಮ್ಮದಿಯಿಂದ ನಿದ್ರೆ ಮಾಡುತ್ತಾರೆ. ಆದರೆ ಕಳ್ಳತನ ಮಾಡಿದ್ದಂತಹ ವ್ಯಕ್ತಿಗೆ ಏನು ಮಾಡಿದರೂ ನಿದ್ದೆ ಬರುವುದಿಲ್ಲ. ಯಾಕೆಂದರೆ ಬೀರ್ಬಲ್ ಹೇಳಿದ ಮಾತುಗಳು ಅವನ ಮನಸ್ಸಿಗೆ ಕಾಡತೊಡಗಿತು.
ಅವನಿಗೆ ಏನು ಮಾಡಿದರೂ ನಿದ್ರೆ ಬರುವುದಿಲ್ಲ. ಕೊನೆಗೆ ಅವನು ಯೋಚನೆ ಮಾಡುತ್ತಾನೆ, ನಾನೇ ಕಳ್ಳ. ನನ್ನ ಬಳಿ ಇರುವ ಕೋಲು ಬೆಳಗ್ಗೆ 2 ಅಂಗುಲ ಬೆಳೆದಿರುತ್ತದೆ. ಈಗಲೇ ನಾನು 2 ಅಂಗುಲ ಕತ್ತರಿಸಿ ಮಲಗಿದರೆ ಯಾವ ಪರಿಣಾಮವಾಗುವುದಿಲ್ಲ ಎಂದು ಹೇಳಿ ಯೋಚನೆ ಮಾಡುತ್ತಾನೆ. ಹಾಗೆ ಯೋಚನೆ ಮಾಡಿ ಆ ಕಟ್ಟಿಗೆಯನ್ನು 2 ಅಂಗುಲ ಕತ್ತರಿಸಿ ನೆಮ್ಮದಿಯಿಂದ ನಿದ್ರೆ ಮಾಡುತ್ತಾನೆ. ಮಾರನೇ ದಿನ ಆ ಕಟ್ಟಿಗೆಗಳೊಂದಿಗೆ ಮನೆ ಕೆಲಸದವರೆಲ್ಲರೂ ಕೂಡ ಅರಮನೆಯನ್ನು ತಲುಪುತ್ತಾರೆ. ಬೀರ್ಬಲ್ ಎಲ್ಲರ ಬಳಿ ಇದ್ದಂತಹ ಕಟ್ಟಿಗೆಗಳನ್ನು ಅವರಿಂದ ಪಡೆದುಕೊಳ್ಳುತ್ತಾನೆ. ಆಗ ಆ ಕಳ್ಳ, ಅಂದರೆ ನಿಜವಾದ ಕಳ್ಳನ ಕೈಲಿ ಇದ್ದಂತಹ ಕಟ್ಟಿಗೆ 2 ಅಂಗುಲ ಕಡಿಮೆಯಾಗಿರುತ್ತದೆ. ಆ ಕಳ್ಳನ ಹತ್ತಿರ ತೆಗೆದುಕೊಂಡಂತಹ ಕಟ್ಟಿಗೆಯ ಉದ್ದ ಕಡಿಮೆಯಾಗಿರುತ್ತದೆ. ನಿಜವಾದ ಕಳ್ಳ ಇವನೇ ಎಂದು ಬೀರ್ಬಲ್ ಆ ವ್ಯಕ್ತಿಯನ್ನು ಕೇಳುತ್ತಾನೆ. ಕಳ್ಳತನ ಮಾಡಿರುವುದು ನೀನೇ ಹೇಳು. ಎಲ್ಲಿ ಇಟ್ಟಿರುವೆ ಒಡವೆಗಳನ್ನು ಮತ್ತೆ ಅವರ ವಸ್ತುಗಳನ್ನು ಎಂದು ಕೇಳುತ್ತಾನೆ. ಅವನು ತನ್ನ ತಪ್ಪನ್ನು ಒಪ್ಪಿಕೊಳ್ಳಲಿಲ್ಲ. ಆಗ ಬೀರ್ಬಲ್ ಗದರಿಸಿ ಕೇಳುತ್ತಾನೆ. ಆಗ ಅವನು ಹೆದರಿಕೊಂಡು ತನ್ನ ತಪ್ಪನ್ನೆಲ್ಲ ಒಪ್ಪಿಕೊಳ್ಳುತ್ತಾನೆ. ಬೀರ್ಬಲ್ ಎಲ್ಲಿ ಇಟ್ಟಿರುವೆ ಆ ವಸ್ತುಗಳನ್ನು, ಆಭರಣಗಳನ್ನು ಎಂದು ಕೇಳುತ್ತಾನೆ. ಆಗ ಆ ಕಳ್ಳನು ಒಡವೆ ಮತ್ತು ವಸ್ತುಗಳನ್ನು ಎಲ್ಲಿ ಇಟ್ಟಿರುವೆ ಎಂದು ಹೇಳುತ್ತಾನೆ. ಆಗ ಸೇವಕರು ಅವನು ಹೇಳಿದ ಸ್ಥಳಕ್ಕೆ ಧಾವಿಸುತ್ತಾರೆ. ಬೇರೆ ಸೇವಕರು ಆ ಕಳ್ಳನನ್ನು ಬಂಧಿಸುತ್ತಾರೆ. ಬೀರ್ಬಲ್ಗೆ ಅಲ್ಲಿ ಇದ್ದಂತಹ ಜನರೆಲ್ಲರೂ ತುಂಬ ಖುಷಿಯಿಂದ ಆಶೀರ್ವಾದ ಮಾಡಿ ಬೀರ್ಬಲ್ ಅನ್ನು ಹೊಗಳುತ್ತಾರೆ. ಬೀರ್ಬಲ್ನ ಜಾಣ್ಮೆಯನ್ನು ಕಂಡರೆ ಎಂತಹವರಿಗೂ ಕೂಡ ತುಂಬಾನೇ ಖುಷಿಯಾಗುತ್ತದೆ. ಆ ಶ್ರೀಮಂತ ಬೀರ್ಬಲ್ಗೆ ತುಂಬಾನೇ ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಫ್ರೆಂಡ್ಸ್, ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಇದೇ ಥರ ಇನ್ನೂ ಹೆಚ್ಚು ಕತೆಗಳನ್ನು ನೋಡಬೇಕು ಅಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.